ಕಾರಿನಲ್ಲಿದ್ದ ಹಣದ ಬ್ಯಾಗ್ ಎಗರಿಸಿ ಪರಾರಿಯಾಗುತ್ತಿದ್ದ ಕಳ್ಳರನ್ನ ಸಾರ್ವಜನಿಕರು ಹಿಡಿದು ಕಂಬಕ್ಕೆ ಕಟ್ಟಿ ಹಾಕಿ ಥಳಿಸಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಆಂಧ್ರಪ್ರದೇಶದ ತಿರುಪತಿ ಮೂಲದ ರಮೇಶ್ ಉಷಾ ಎಂಬ ದಂಪತಿ 6 ಲಕ್ಷ ಹಣವನ್ನ ದೊಡ್ಡಮ್ಮನ ಮಗಳ ಮದುವೆಗೆ ಕೊಡಲೆಂದು ಬೆಂಗಳೂರಿಗೆ ತೆರಳುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ. ಚಿಕ್ಕಬಳ್ಳಾಪುರ ನಗರದ ಕೆವಿ ಕ್ಯಾಂಪಸ್ ಬಳಿ ಕಾರು ನಿಲ್ಲಿಸಿದಾಗ ಸ್ಥಳಕ್ಕೆ ಬಂದ 3 ಅಪರಿಚಿತ ಯುವಕರ ತಂಡ ಕಳವಿಗೆ ಯತ್ನಿಸಿದೆ. ದಂಪತಿಯ ಕೂಗಾಟ ಕೇಳಿದ ಅಲ್ಲೇ ಇದ್ದ ಹೂವಿನ ಮಾರುಕಟ್ಟೆ ಸಿಬ್ಬಂದಿ, ಸಾರ್ವಜನಿಕರು ಹಾಗೂ ಕೆವಿ ಕ್ಯಾಂಪಸ್ ವಿದ್ಯಾರ್ಥಿಗಳು ಕಳ್ಳರನ್ನ ಅಡ್ಡಾಡಿಸಿ ಇಬ್ಬರನ್ನ ಹಿಡಿದಿದ್ದಾರೆ. ಸಿಕ್ಕಿಬಿದ್ದ ಕಳ್ಳರನ್ನ ಸ್ಥಳೀಯರೇ ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಾಕಿ ಇಕ್ಕಮುಖ ಥಳಿಸಿದ್ದಾರೆ. ವಿಷಯ ತಿಳಿದ ನಂದಿಗಿರಿ ಧಾಮ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದು, ಹಣದ ಬ್ಯಾಗ್ನೊಂದಿಗೆ ಪರಾರಿಯಾಗಿರುವ ಇನ್ನೋರ್ವ ಆರೋಪಿಗಾಗಿ ಹುಡುಕಾಟ ನಡೆಸಿದ್ದಾರೆ.